ಮೂಡುಬಿದಿರೆಯ ಶಿರ್ತಾಡಿ ಗ್ರಾಮ ಪಂಚಾಯಿತಿ ಕುಂಟಲ ಪ್ರದೇಶ ರಸ್ತೆ ಅವ್ಯವಸ್ಥೆಯಿಂದ ಕೂಡಿದ್ದು 6 ತಿಂಗಳೊಳಗೆ ದುರಸ್ತಿಯಾಗದಿದ್ದಲ್ಲಿ ಪಂಚಾಯಿತಿ ಕಚೇರಿ ಎದುರು ಧರಣಿ ಮಾಡುತ್ತೇವೆ ಎಂದು ಆ ಪ್ರದೇಶದ ವ್ಯಾಪ್ತಿಯಲ್ಲಿರುವ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಮೂಡುಬಿದಿರೆ ನಗರ ಶಿರ್ತಾಡಿ ಮಾರ್ಗದ ಮಾವಿನ ಕುಕ್ಕುದ ಕಟ್ಟೆ ಎಂಬಲ್ಲಿರುವ ಕವಲುಡಿದು ಕುಂಟಲ ಎಂಬ ಪ್ರದೇಶಕ್ಕೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ವಾಹನ ಸಂಚಾರ ಮಾತ್ರವಲ್ಲದೆ ನಡೆದಾಡುವುದು ಅಸಾಧ್ಯವಾಗಿರುವ ಸ್ಥಿತಿಯಲ್ಲಿದೆ. ಸುಮಾರು 25 ಕುಟುಂಬಗಳು ದಿನನಿತ್ಯ ಪ್ರಯೋಜನ ಪಡೆಯುವ ರಸ್ತೆ ಇದಾಗಿದ್ದು ಪ್ರತಿನಿತ್ಯ ವಿದ್ಯಾರ್ಥಿನಿಯರು ಮಹಿಳೆಯರು ಆಸ್ಪತ್ರೆಗಳಿಗೆ ಇನ್ನಿತರ ಕೆಲಸ ಕಾರ್ಯಗಳಿಗೆ ಈ ರಸ್ತೆಯ ಮುಖಾಂತರವೇ ಓಡಾಟ ನಡೆಸಬೇಕು. ಅದು ಈಗ ಸಾಧ್ಯವಾಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ. ಸ್ಥಳೀಯಾಡಳಿತ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿದ್ದಾರೆ. ಕಾರ್ಮಿಕ ಸಂಘಟನೆಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷೆ ಪದ್ಮಶ್ರೀ ನಿಡ್ಡೋಡಿ ಸ್ಥಳ ಪರಿಶೀಲನೆ ನಡೆಸಿದ್ದು ವಿದ್ಯಾರ್ಥಿಗಳ ಹಾಗೂ ಸ್ಥಳೀಯರ ಬೆಂಬಲಕ್ಕೆ ನಿಂತಿದ್ದಾರೆ. ಮೂಡುಕೊನಾಜೆ ಗ್ರಾಮದ ಕುಂಟಾಲ ಎಂಬಲ್ಲಿಂದ ಬಂದಿದ್ದೇನೆ. ನಾನು ಮೂಡುಬಿದ್ರೆ ಸ್ವಸ್ತಿಶ್ರೀ ಕಾಲೇಜಿನಲ್ಲಿ ಸೆಕೆಂಡ್ PU ಓದುತ್ತಿದ್ದೇನೆ. ನಮ್ಮ ಊರಿನ ರಸ್ತೆ ಸರಿ ಇಲ್ಲ, ಹುಲ್ಲು ಕಡ್ಡಿ ಮತ್ತು ಗಿಡಗಳೆಲ್ಲ ಬಂದಿದೆ, ಮುಳ್ಳುಗಳೆಲ್ಲ. ಪಂಚಾಯತಿನವರ ಗಮನಕ್ಕೆ ತಂದರು ಯಾರು ಏನು ಮಾಡ್ತಾರೆ. ನಾವು ನನಗೆ ಅಪ್ಪ ಸೈಕಲ್ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಹೋಗುವಾಗ ಕೆಸರೆಲ್ಲ ಕಾಲಿಗೆಲ್ಲ ನಟ್ಟುತ್ತದೆ. ಮತ್ತೆ ರಸ್ತೆಯಲ್ಲೆಲ್ಲ ಶಿರ್ತಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಡುಕೊನಾಜೆ ಗ್ರಾಮದ ಕುಂಟಾಲ ಎಂಬಲ್ಲಿಂದ ಬಂದಿದ್ದೇನೆ. ನಾನು ಸ್ವಸ್ತಿಶ್ರೀ ಮೂಡುಬಿದಿರೆ ಕಾಲೇಜಿನಲ್ಲಿ ಸೆಕೆಂಡ್ PU ಓದುತ್ತಿದ್ದೇನೆ. ನಮಗೆ ಸರಿಯಾಗಿ ಹೋಗ್ಲಿಕ್ಕಾಗಲಿ ಬರಲಿಕ್ಕಾಗಲಿ ಒಂದೇ ರಸ್ತೆ ಸರಿಯಾಗಿಲ್ಲ. ಮಳೆ ಬಂದೆಲ್ಲ ತುಂಬ ಕಷ್ಟ ಆಗ್ತದೆ. ಮಳೆ ಬಂದು ರಾತ್ರಿ ಎಲ್ಲ ಒಂದು ವಾಹನ ಕೂಡ ನಮ್ಮ ಆಚೆ ಬರುವುದಿಲ್ಲ. ಯಾಕಂದರೆ ಅಲ್ಲಿ ರಸ್ತೆ ಸರಿ ಇಲ್ಲ ಅಂತ. ದಾರಿಯುದ್ದಕ್ಕೂ ಗಿಡ ಮರಗಳು ಹಬ್ಬಿಕೊಂಡಿದೆ. ಹಾಗೂ ಈ ದಾರಿಯಲ್ಲಿ ದೊಡ್ಡ ದೊಡ್ಡ ಹಳ್ಳಗಳಿದ್ದು ಮಳೆಗಾಲದಲ್ಲಿ ಇದು ಕೆಸರು ಗದ್ದೆಯಂತೆ ಆಗುತ್ತದೆ. ಏನಾದರೂ ಎಮರ್ಜೆನ್ಸಿ ಇದ್ರೂ ಕೂಡ ಒಂದು ಆಟೋ ಕೂಡ ಬರುವುದಿಲ್ಲ.